ಹೊರಗಡೆ ಸೆಕೆ ತಡೆಯರಾಪುಜಿ ಪಿತೆ ಬತ್ತ ಕೂಲ್ ತಪ್ಪು ಗಾಳಿ ಬರೋದುಂಟು ಅಂಚ ಈವ್ನಿಂಗ್ ವಾಕ್ ಬರ್ತದ ಆತರ ನಾದ ಪಣ್ಣ ಅರ್ಥ ಇಚ್ಚ ಅಲ್ವಾ ರಿಯಾಂಶ್? ನನಗೆ ಅಲ್ವಾರಿಯಾಂಶ್ ಅಂತ ಕೇಳಿ 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 ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನ್ ಮಾಡಿದ್ರು ಏನು ಇದು ಮಾಡ್ತಾ ಇದ್ರು ಅಲ್ವಾರಿಯಾಂಶ್ ಅಂತ ಬಂದ್ಬಿಡುತ್ತೆ ಮಿಡ್ಲಲ್ಲಿ. ಅದಕ್ಕೆ ಅವನು ಹೂ ಅಂತಾನೆ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ಇಲ್ಲಿ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲಿದ್ರೂ ಬಂದು ಓಡಿ ಕೂತ್ಕೊಂಡ್ಬಿಡ್ತಾನೆ. ನಾನು ಒಂದು ಅಪಿಯರೆನ್ಸ್ ಇರಲಿ, ನನ್ನ ಏನಕ್ಕೆ ಬಿಡ್ತೀಯಾ, ನಾನು ಬರ್ತೀನಿ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ ರೇಯಾನ್? ಇವತ್ತು ವೆಡ್ನೆಸ್ಡೇ, ಜುಲೈ 1. ಎಲ್ಲರಿಗೂ ಇಲ್ಲಿ ಹಾಲಿಡೇ. ಇವತ್ತು ಕೆನಡಾ ಡೇ ಅಂತ ಇವತ್ತು ಕೆನಡಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಕೆನಡಾ ಡೇ ಅಂದರೆ ನಮ್ಗೆ ಹೆಂಗೆ ಇಂಡಿಯಾದಲ್ಲಿ ರಿಪಬ್ಲಿಕ್ ಡೇ ಇದೆ ಅಥವಾ ಒಂದು ರಿಪಬ್ಲಿಕ್ ಡೇ ಇದೆ ಇಂಡಿಯಾದಲ್ಲಿ, ಆ ಥರನೇ ಇಲ್ಲಿ ಕೆನಡಾ ಡೇ ಅಂತ, ಕೆನಡಾ ಫಾರ್ಮ್ ಆಗಿರೋ ಒಂದು ದಿನ ಅಂತ ಕೆನಡಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಕೆನಡಾ ಫಾರ್ಮ್ ಆಗಿದ್ದು ಇನ್ ದ ಸೆನ್ಸ್ ಕಾನ್ಸ್ಟಿಟ್ಯೂಷನ್ ಆಗಿರೋ ಫಾರ್ಮ್ ಆಗಿರೋ ಒಂದು ದಿನ. ನಮ್ಮ ಇಂಡಿಯಾದಲ್ಲಿ ಹೆಂಗೆ ರಿಪಬ್ಲಿಕ್ ಡೇ ಇದೆ ಹಾಗೆ ಇಲ್ಲಿ ಕೆನಡಾ ಡೇ. 153 years ಓಲ್ಡ್ ಅಂತ ಹೇಳ್ತಾರೆ. ಇವತ್ತಿಗೆ 153 year ಓಲ್ಡ್ ಆಯಿತು ಕೆನಡಾ ಅಂತ. ಸೊ ಇವತ್ತು ಎಲ್ಲರಿಗೂ ರಜೆ ಇರೋದ್ರಿಂದ ನಾವು ಕೂಡ ಇವತ್ತು ಸ್ವಲ್ಪ ಲೇಟ್ ಆಗಿದ್ವಿ ಅಲ್ಲ ರೇಯನ್? ಎಷ್ಟು ಯಾವಾಗಲೂ ಒಂದು 7:30 ಹಾಗೆಲ್ಲ ಹೇಳೋರು, ಇವತ್ತು ಆಲ್ಮೋಸ್ಟ್ 8 ಗಂಟೆ ಕಳೆದಿತ್ತು ಹೇಳ್ಬೇಕಾದ್ರೆ. ಸೊ ಒಂದು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಕೂತ್ಕೊಂಡಿದ್ದೀವಿ. ಏನು ತಿಂದರೆ ರೇಯನ್ಶ್ ಬ್ರೇಕ್ಫಾಸ್ಟ್ಗೆ? ಹಾಲು ಪರಾಟ ಅಲ್ಲ, ಇದು ಆಲೂ ಪರಾಟ. ಆಲೂ ಪರಾಟ ತಿಂದ್ಬಿಟ್ಟು ಇವಾಗ ಸದ್ಯಕ್ಕೆ ಸುಮ್ಮನೆ ಚಿಲ್ ಮಾಡ್ತಾ ಇದ್ದೀವಿ ಅಲ್ವಾ? ಆ್ಯಂಡ್ ಇಲ್ಲಿ ಇವಾಗ ಎಷ್ಟು ಸೆಕೆ ಇದೆ ಅಂದರೆ 28 ಡಿಗ್ರಿ ಇದೆ. ಅದೇನು ಭಯಂಕರ ಸೆಕೆ ಇರೋ ಟೆಂಪ್ರೇಚರ್ ಅಲ್ಲ, ಅದಕ್ಕಿಂತ ಜಾಸ್ತಿ ಸೆಕೆ ನೋಡಿದ್ದೀವಿ ನಾವು. ಆದರೆ ಇಲ್ಲಿ ನಾವು ಸಡನ್ನಾಗಿ ಇವಾಗ ಇಷ್ಟು ದಿನ ಇಲ್ಲಿ ಕೋಲ್ಡ್ ಇರ್ತಾ ಇತ್ತು, ಸ್ನೋಫಾಲು, ತುಂಬ -ಡಿಗ್ರಿಯಲ್ಲಿ ಟೆಂಪ್ರೇಚರ್ ಹೋಗಿ 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 ಇವಾಗ ಈ 28 ಡಿಗ್ರಿ ಅಂದ್ರೂ ಅದು ತುಂಬ ಸೆಕೆ ಅಂತ ಅನಿಸುತ್ತೆ. ಅಷ್ಟು ಬೆವರಕ್ಕೆ ಶುರು ಆಗುತ್ತೆ ಅಲ್ವಾ ರೇಯನ್? ನೋಡು ಹೆಂಗೆ ಬೇವ್ತಿದೀಯಾ ನೋಡಿ ನೀನು. ಬೆಳಗ್ಗೆನೆ ಫ್ಯಾನ್ ಹಾಕೊಂಡು ಕುತ್ಕೋಬೇಕು ಹಂಗಾಗಿದೆ. ಸೊ ಫಾಸ್ಟ್ ಫಾರ್ವರ್ಡ್ ಟು ಈವ್ನಿಂಗ್. ಗಂಟೆ ಆಗಿದೆ ಎಷ್ಟು ರೇಯನ್ಶ್? ಎಷ್ಟು ಗಂಟೆ ಆಯಿತು? 5 o'clock ಆಯಿತು. 4 ಅಲ್ಲ, ಅದು 5 o'clock ಆಗಿರೋದು. 5 o'clock ಆಯಿತು. ಆ್ಯಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಕೆನಡಾ ಡೇ. ಕೆನಡಾದಲ್ಲಿ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ, ಯಾರಾದರೂ ಕೆನಡಾಯಿಂದ ವ್ಯೂವರ್ಸ್ ಇದ್ದರೆ ಅವರೆಲ್ಲರಿಗೂ ಹ್ಯಾಪಿ ಕೆನಡಾ ಡೇ ಅಲ್ವಾ ರೇಯನ್ಶ್? ಏನು ಹ್ಯಾಪಿ ಕೆನಡಾ ಡೇ ಅಷ್ಟೇ. ಆ್ಯಂಡ್ ಆ್ಯಕ್ಚುಲಿ ಈ ಕೆನಡಾ ಡೇಗೆ ಬೇರೆ ಟೈಮಲ್ಲೆಲ್ಲ ಪರೇಡ್ ಇರ್ತಾ ಇತ್ತು, ಆಮೇಲೆ ಫೈರ್ ಕ್ರ್ಯಾಕರ್ಸ್ ಎಲ್ಲ ಇರ್ತಾ ಇತ್ತು, ಇನ್ನೂ ಏನೇನೋ ಇವೆಂಟ್ಸ್ ಮಾಡ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಇವಾಗ ಈ ಪ್ಯಾಂಡಮಿಕ್ ಇರೋದ್ರಿಂದ ಈ ಸರಿ ವರ್ಚುವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕೆನಡಾ ಡೇನ. ಅಂದರೆ ಆನ್ಲೈನಲ್ಲೇ ಎಲ್ಲ ಏನೇನು ಇವೆಂಟ್ಸ್ ಆಗುತ್ತೆ ಅದೆಲ್ಲ ಆನ್ಲೈನಲ್ಲೇ ಲೈವ್ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಜೊತೆಗೇನೆ ಈ ಫೈರ್ ಕ್ರ್ಯಾಕರ್ಸ್ ಕೂಡ ಲೈವ್ ಶೋ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ ಎಷ್ಟೊತ್ತಿಗೆ ಇದೆ ಅಂತ. ನಾವು ವೇಟ್ ಮಾಡ್ತಾ ಇದ್ದೀವಿ ಆ ಫೈರ್ ಕ್ರ್ಯಾಕರ್ಸ್ ಶೋಗೆ. ಸೊ ಅದೇ ಖುಷಿಗೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಬನ್ಸ್ ಅಂದರೆ ಇದು ನಮ್ಮ ಮಂಗಳೂರು ಬನ್ಸ್, ವೆರಿ ಫೇಮಸ್ ಮಂಗಳೂರಲ್ಲಿ. ಇದು ಟು ಬಿ ಫ್ರ್ಯಾಂಕ್ ಇದು ನನಗೆ ಎಷ್ಟು ಫೇವ್ರೆಟ್ ಆಗಿತ್ತಂದರೆ ಈ ಮಂಗಳೂರು ಬನ್ಸ್. ಅದು ಹೆಚ್ಚಾಗಿ ಊರಲ್ಲೆಲ್ಲ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ಮಾತ್ರ ಸಿಗ್ತಾ ಇತ್ತು. ನಾನು ಚಿಕ್ಕದಿರಬೇಕಾದ್ರೆ ಎಲ್ಲಾದರೂ ಹೋಗಿದ್ದಾಗ ಹೋಟೆಲ್ಗೆ ಹೋದರೆ, ಸಂಜೆ ಟೈಮಲ್ಲಿ ಎಲ್ಲಾದರೂ ಹೋದರೆ ಹೋಟೆಲ್ಗೆ, ಅವಾಗಲೂ ನನಗೆ ಬನ್ಸ್ ಬೇಕು ಅಂತ ಅಳ್ತಾ ಇದ್ದೆ. ಬಟ್ ಅವಾಗ ಅಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಆ ಥರ ಎಲ್ಲ ಕೆಲವೊಂದು ಇನ್ಸಿಡೆಂಟ್ಸ್ ನೆನಪಾಗುತ್ತೆ ಬನ್ಸ್ ನೆನೆಸ್ಕೊಟ್ರೆ. ಸೊ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ ಬಾಬಾ? ಸೊ ಇವಾಗ ಮಾಡೋಣ. ಆ್ಯಂಡ್ ಇದು ನಾನು ಬನ್ಸ್ ಮಾಡೋಕ್ಕೆ ಬೆಳಗ್ಗೆನೇ ರೆಡಿ ಮಾಡಿಟ್ಕೊಂಡಿರೋ ಒಂದು ಬನಾನಾ ಪೇಸ್ಟ್. ಇದು ಹೆಂಗೆ ಮಾಡಿದೆ ಅಂತ ಒಂದ್ಸರಿ ನೋಡ್ಕೊಂಬನ್ನಿ, ಆಮೇಲೆ ಕಂಟಿನ್ಯೂ ಮಾಡೋಣ. ಮಾಡೋಕ್ಕೆ ನಾನು ಮಧ್ಯಾಹ್ನನೇ 2 ಬನಾನಾ ತೊಗೊಂಡು ಅದ್ರ ಪ್ರಿಪ್ರೇಷನ್ ಮಾಡಿಟ್ಬಿಟ್ಟಿದ್ದೆ. ತುಂಬ ಹಣ್ಣಾಗಿ ಹೋಗಿತ್ತು ಈ ಬನಾನ ಎರಡೂ. ಸೊ ಹಾಗಾಗಿ ಬನ್ಸ್ ಮಾಡೋಣ ಅಂತ ನೆನಪಾಯಿತು. ಸೊ ಮಧ್ಯಾಹ್ನನೇ ನಾನು ಹಾಕಿ ಇಟ್ಬಿಟ್ಟಿದ್ದೆ, ಸ್ವಲ್ಪ ಫರ್ಮೆಂಟ್ ಆಗಬೇಕು ಅಂತ, ಒಂದು ಸ್ವಲ್ಪ ಹುಳಿ ಬರೋ ಥರ ಆಗಬೇಕು. ಅದಕ್ಕೋಸ್ಕರ ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಒಂದು 2-3 hours ಮುಂಚೆ ನೀವು ಇದನ್ನು ಮಾಡಿಟ್ಕೊಂಡ್ರೆ ಆಮೇಲೆ ಜಸ್ಟ್ ಹಿಟ್ಟು ಕಲಸೋದು, ಎಣ್ಣೆಲಿ ಫ್ರೈ ಮಾಡೋದು, ಬನ್ಸ್ ಆಗೋಗ್ಬಿಡುತ್ತೆ.
ಈ ಬನಾನಾ ಎರಡು ನೀವು ತೊಗೊಂಡ್ಬಿಟ್ಟು ಮಿಕ್ಸಿಲಿ ಹಾಕಿ ಇದನ್ನು ಸ್ಮ್ಯಾಶ್ ಕೂಡ ಮಾಡ್ಬೋದು. ಬಟ್ ನಾನಿಲ್ಲಿ ಹಿಂಗೆ ಫೋರ್ಕ್ ಯೂಸ್ ಮಾಡಿ ಸ್ಮ್ಯಾಶ್ ಮಾಡಿದೆ, ಯಾಕಂದರೆ ಅದು ಎನಿವೇಸ್ ತುಂಬ ಹಣ್ಣಾಗಿತ್ತು ಬನಾನಾ. ಸೊ ಹಾಗಾಗಿ ನಾನು ಬರೀ ಫೋರ್ಕಲ್ಲೇ ಮಾಡಿದೆ. ಆ್ಯಂಡ್ ಇದಕ್ಕೆ ಇವಾಗ ಸ್ವಲ್ಪ ಸ್ವೀಟ್ ಇರಬೇಕು. ಮ್ಯಾಂಗ್ಳೂರ್ ಬನ್ಸ್ ಅಂದರೆ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು 3-4 ಸ್ಪೂನಷ್ಟು ಇಲ್ಲಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ, ಒಂದು 1/2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಇದು ಒಂದು 2 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಜೀರಿಗೆ, ಈ ಜೀರಿಗೆನೂ ಹಾಕ್ಕೊಂಡು ಎಲ್ಲ ಕಲಸಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಿಟ್ಟು ಹಾಕ್ಕೊಂಡು ಬನ್ಸ್ ಮಾಡ್ಬೋದು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋದನ್ನು ಮರಿಬೇಡಿ, ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಕೂಡ ಹಾಕಿ ಆಮೇಲೆ ಈ ಥರ ಒಂದು 2 hours ಮುಂಚೆ ಈ ಥರ ಕಲಸಿಟ್ಕೊಂಬಿಡಿ. 2 or 3 hours. ನನಗೆ ಇವಾಗ ಇಲ್ಲಿ 1 ಗಂಟೆ ಆಗಿದೆ ಮಧ್ಯಾಹ್ನ. ನಾನು ಇದನ್ನು ಒಂದು 4-4:15 ಹಾಗೆ ಹಿಟ್ಟು ಕಲಿಸ್ಕೊಂಬಿಟ್ಟು ಬನ್ಸ್ ಮಾಡ್ತೀನಿ. ಸೊ ನೀವು ಅಷ್ಟೇ ಸಂಜೆ ಮಾಡ್ತೀರಾ ಅಂದರೆ ಒಂದು 2-3 hours ಮುಂಚೆನೇ ಈ ಥರ ಕಲಸಿಟ್ಕೊಂಬಿಡಿ. ಸೊ ಇದಕ್ಕೆ ಇವಾಗ ಮೈದಾ ಹಿಟ್ಟು ಹಾಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಟ್ರೆ ಆಯಿತು. ತುಂಬ ಸ್ಟಿಫ್ ಆಗಲ್ಲ, ಅದು ಸ್ಮೂತಾಗಿ ಕಲಿಸ್ಕೊಳ್ಳಿ. ತುಂಬ ಚಪಾತಿ ಹಿಟ್ಟಿನ ಥರ ಅಷ್ಟು ಗಟ್ಟಿಯಾಗಿ ಏನಾಗೋದಿಲ್ಲ, ಒಂದು ಸ್ಮೂತಾಗಿ ಇರುತ್ತೆ. ನಾನು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಂಡಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿದೆ. ಸೊ ಈ ಥರ ಸ್ಮೂತಾಗಿ ತುಪ್ಪ ಹಾಕಿ ಎಂಡಲ್ಲಿ ಒಂದು ಸ್ವಲ್ಪ ಕಲಿಸ್ಕೊಂಡು ಇಟ್ಟಿದ್ದೀನಿ. ಇವಾಗ ಇದನ್ನು ಕರಿಯೋಣ ಎಣ್ಣೆಯಲ್ಲಿ ಫ್ರೈ. ರೇಯನ್, ಇಸ್ ಇಟ್ ಗುಡ್? ಚೆನ್ನಾಗಿದೆಯಾ ಬನ್ಸು? ಚೆನ್ನಾಗಿದೆಯಾ? ನಿಜ ಹೇಳ್ಬೇಕು, ಚೆನ್ನಾಗಿದೆಯಾ ಇಲ್ವಾ? ಇದೆಯಾ? ಸಾಂಬಾರ್ ಜೊತೆ ತಿನ್ನಕ್ಕೆ ಚೆನ್ನಾಗಿದೆಯಾ, ಹಂಗೆ ತಿನ್ನಕ್ಕೆ ಚೆನ್ನಾಗಿದೆಯಾ? ಸಾಂಬಾರ್ ಜೊತೆಗೆ. ತಿನ್ನು ಮತ್ತೆ ಅದೊತ್ತಿಗೆ. ಓಕೆ, ಅದಾಕಿ ಚೆನ್ನಾಗಿದೆ ಅಲ್ಲ? ಯಮ್ಮಿ. ಹಾಯ್ ರೇಯಾನ್ಶ್. ಎಲ್ಲಿ ಕೂತಿದ್ಯಾ ಬಂದು? ರೋಡಲ್ಲಿ ಕೂತಿದ್ಯಾ? ರೋಡಲ್ಲಿ ಕೂತಿಲ್ಲ, ರೋಡ್ ಸೈಡಲ್ಲಿ ಬಂದು ಕೂತಿದ್ದೀವಿ ಅಲ್ವಾ? ಮನೆ ಒಳಗಡೆ ಸೆಕೆ ತಡೆಯರ ಆಪುಜಿ ಪಿದ್ದೆ ಬತ್ತಂಟ ಕೂಲ್ ತಂಪು ಗಾಳಿ ಬರೋದುಂಟು ಅಂಚ ಈವ್ನಿಂಗ್ ವಾಕ್ ಬರ್ತದ ಆ ಥರ ರೇಯಾನ್ಶ್. ದಾದ ಪಣ್ಣ ಅರ್ಥ ನಿಕ ಇಜ್ಜ ಇಲ್ಲಡು ಮಸ್ತ್ ಸೆಕೆ ಆತಾ ಅಂತಾನೆ. ಮನೇಲಿ ತುಂಬ ಸೆಕೆ ಅಲ್ವಾ ಅಂತ ಹೇಳಿದ್ದು. ಹೊರಗಡೆ ಸೆಕೆ ಇಲ್ಲ ಅಲ್ವಾ, ಇಲ್ಲಿ ತಂಪಾಗಿದೆ ಅಲ್ಲ? ಇವತ್ತು ಬಾಲ್ಕನಿನಲ್ಲಿ ಕುತ್ಕೊಂಡು ಡಿನ್ನರ್ ಮಾಡ್ತಾ ಇದ್ದೀವಿ. 8:30 8:45 ಆಯಿತು ಟೈಮು. ಇನ್ನೂ ಸಣ್ಣ ಇದ್ದಾನೆ. ಸಣ್ಣ ಹೋಗೋಕ್ಕೆ ಒಂದು 9:15 9:30 ಎಲ್ಲ ಆಗುತ್ತೆ ಆಲ್ಮೋಸ್ಟ್. ಸೊ ಡಿನ್ನರ್ ಆಗ್ತಾ ಇದೆ ಇವತ್ತು ನಮ್ಮದು. ಯಾವಾಗಲೂ ಒಂದು ತಿಂಗಳಿಗೆ ಒಂದ್ಸರಿನಾದರೂ ಹೊರಗಡೆ ಹೋಗಿ ರೆಸ್ಟೋರೆಂಟ್ಸಲ್ಲಿ ತಿಂದು ಅಭ್ಯಾಸ ನಮಗೆ. ಇವಾಗ ತುಂಬ ಒಂದು 3 ತಿಂಗಳು ಜಾಸ್ತಿ ಆಯಿತು ಹೊರಗಡೆ ಹೋಗದೆ, ಏನು ತಿನ್ನೋಕ್ಕೆ ರೆಸ್ಟೋರೆಂಟ್ಗೆ ಹೋಗದೆ. ಸೊ ಮನೆಯಲ್ಲೇ ಇವತ್ತೊಂದು ರಿಸ್ಕ್ ತಗೊಂಡು ನಾವು ಪಿಜ್ಜಾ ತರಿಸ್ಕೊಂಡು ತಿಂತಾ ಇದ್ದೀವಿ ಅಲ್ವಾ ರೇಯಾನ್ಶ್? ನನಗೆ ಅಲ್ವಾ ರೇಯಾನ್ಶ್ ಅಂತ ಕೇಳಿ 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 ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನು ಮಾಡಿದ್ರು ಏನು ಇದು ಮಾಡ್ತಾ ಇದ್ರು ಅಲ್ವಾ ರೇಯಾನ್ಶ್ ಅಂತ ಬಂದ್ಬಿಡುತ್ತೆ ಬಿಡ್ಲಲ್ಲಿ. ಅದಕ್ಕೆ ಅವನು ಅಂತಾನೆ. ಇವಾಗ ಎಲ್ಲರೂ ಸಮ್ಮರ್ ಆಗಿರೋದ್ರಿಂದ ಡಿನ್ನರ್ ಏನಿದ್ರು ಹೊರಗಡೆನೆ ಕೂತ್ಕೊಂಡು ಈ ತರ ಬಾಲ್ಕನಿನಲ್ಲೇ ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಸೊ ನಾವು ಇವತ್ತು ಬಾಲ್ಕನಿನಲ್ಲಿ ಕೂತ್ಕೊಂಡು ತಿಂತಾ ಇದೀವಿ. ಇವಾಗ ಈ 2020 ಆಗಿರೋ ಏನೆಲ್ಲ ಬ್ಯಾಡ್ ಥಿಂಗ್ಸ್ ಇದೆ ಅದ್ರ ಮಧ್ಯೆ ಆಗಿರೋ ಒಂದು ಒಳ್ಳೆ ಖುಷಿ ವಿಷಯ ಅಂತ ಹೇಳಿದ್ರೆ
ಚೈನೀಸ್ ಆ್ಯಪ್ ಬ್ಯಾನ್ ಮಾಡಿರೋದು ಇಂಡಿಯಾದಲ್ಲಿ. ಅದನ್ನು ಕೇಳಿದ್ಮೇಲೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಐನೋ ನಮಗೆ ಎಲ್ಲ ಚೈನೀಸ್ ಥಿಂಗ್ಸ್ ನ ಒಂದೇ ಸರಿ ಬ್ಯಾನ್ ಮಾಡಕ್ ಆಗೋದಿಲ್ಲ, ಬಟ್ ಸ್ಟೆಪ್ ಬೈ ಸ್ಟೆಪ್ ನಾವೇನೋ ಒಂದು ಮಾಡಿ ಬ್ಯಾನ್ ಮಾಡ್ತಾ ಹೋದ್ರೆ ಆಪ್ಸ್ ಅನ್ನಾದ್ರೂ ಏನೋ ಒಂದು ಅದರಿಂದ ಇಂಪ್ಯಾಕ್ಟ್ ಆಗ್ಬೋದು ಚೈನಾಗೆ ನೆಗೆಟಿವ್ ಆಗಿ ಅನ್ನೋ ಒಂದು ಖುಷಿ ಅಷ್ಟೇ. ಸೊ ವೆರಿ ಹ್ಯಾಪಿ ದಟ್ ಇಂಡಿಯನ್ ಗವರ್ಮೆಂಟ್ ಅದನ್ನ ಬ್ಯಾನ್ ಮಾಡ್ತು ಅನ್ನೋದು ತುಂಬಾನೇ ಖುಷಿ ಆಯ್ತು ಅಲ್ಲ ರೇನ್? ಅಯ್ಯೋ ನಿನ್ನತ್ರ ಏನ್ ಕೇಳೋದು ನಿಂಗೆ ಗೊತ್ತಿಲ್ಲ. ಟಿಕ್ಟಾಕ್ ಬಿಡ, ಅದ್ರಲ್ಲೂ ಟಿಕ್ಟಾಕ್ ಹೋಗಿದ್ದು ಇನ್ನೂ ಖುಷಿ. ಆಕ್ಚುಲಿ ಎಲ್ಲರೂ ಹುಚ್ಚಿರ್ತಾರೆ. ನಾನು ಇಲ್ಲಿ ತನಕ ನನಗೆ ಈ ತರ ಇವಾಗ ನ್ಯೂ ಟ್ರೆಂಡ್ಸ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡ್ತೀನಿ ನಾನು, ಬಟ್ ಇಲ್ಲಿ ತನಕನೂ ಆ ಟಿಕ್ಟಾಕ್ ಕಡೆ ಅದು ಮುಖನೂ ಹಾಕ್ಬೇಕು ಅಂತ ಅನ್ಸಿರ್ಲಿಲ್ಲ. ಒಂದ್ಸರಿನೂ ನಾನು ಡೌನ್ಲೋಡ್ ಆಗ್ಲಿ ಆ ಯೋಚನೆ ಕೂಡ ಮಾಡಿರ್ಲಿಲ್ಲ ಡೌನ್ಲೋಡ್ ಮಾಡ್ಬೇಕು ಅಂತ. ಸೊ ಎನಿವೇಸ್ ಅದೊಂದು ಹೋಗಿದ್ದು ಒಳ್ಳೇದೇ ಆಯ್ತು. ತುಂಬಾ ಜನ ಅಳ್ತಾ ಇದ್ರು, ಫೇಸ್ಬುಕ್ ಅಲ್ಲಿ ನೋಡಿದೆ ನಾನು, ಏನಕ್ಕೆ ಬ್ಯಾನ್ ಮಾಡಿದ್ರಿಂದ ತುಂಬಾ ಜನ ಅಳ್ತಾ ಇದ್ರು, ತುಂಬಾ ಜನ ಖುಷಿ ಪಟ್ರು. ನಾವು ಈ ಪಿಜ್ಜಾ ಮುಗಿಸ್ಕೊಂತೀವಿ, ಹಾಗೆ ಇನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.